ಮೀರಾಬಾಯಿಯ ಪ್ರಬಂಧ ಪೀಠಿಕೆ. ಮೀರಾಬಾಯಿ ಕಲಿಯುಗದ ರಾಧಾ ಎಂದು ಕರೆಯಲಾಗುತ್ತದೆ. ಸಂತ್ ಮೀರಾಬಾಯಿ ಭಾರತದ ಮಹಾನ್ ಕೀರ್ತನಕಾರ್ತಿಯಾಗಿದ್ದರು. ವಿವರಣೆ: ಮೀರಾಬಾಯಿ ಜನನ ರಾಜಸ್ಥಾನದಲ್ಲಿ ರಜಪೂತ್ ರಾಜ ಮನೆತನದಲ್ಲಿ ಜನಿಸಿದರು. ಒಂದು ರಾಜ ಮನೆತನದಲ್ಲಿ ಮೀರಾಬಾಯಿಯವರು ಜನಿಸಿದರು. ತಂದೆ ರಾಜ್ ರತನ್ ಸಿಂಗ್. ತಾಯಿ ಹೆಸರು ಎಲ್ಲೂ ಕೂಡ ಹೇಳಿಲ್ಲ. ವಿವಾಹ ಮೇವಾಡದ ರಾಜಕುಮಾರನೊಂದಿಗೆ ಮದುವೆಯಾಯಿತು. ತಮ್ಮ ಸಮಯವನ್ನು ಭಗವಂತನ ಪೂಜೆ, ಜ್ಞಾನ ಮತ್ತು ಕೀರ್ತನೆಯಲ್ಲಿ ಕಳೆಯುತ್ತಿದ್ದರು. ಆದರೆ ಇದು ಅವರ ಅತ್ತೆಗೆ ಇಷ್ಟವಾಗಲಿಲ್ಲ. ಇವರು ಕೃಷ್ಣನ ಆರಾಧನೆಯನ್ನು ಅತ್ತೆ ಕಟುವಾಗಿ ವಿರೋಧಿಸಿದಳು. ಆದ್ದರಿಂದ ಮೀರಾಬಾಯಿ ಅರಮನೆಯನ್ನೇ ಬಿಟ್ಟು ಶ್ರೀಕೃಷ್ಣನ ಕ್ಷೇತ್ರವಾದ ಬೃಂದಾವನಕ್ಕೆ ಹೋದರು. ಉಪಸಂಹಾರ: ಮೀರಾಬಾಯಿ ಕೀರ್ತನೆಗಳು ಭಕ್ತಿ, ಪ್ರೇಮ ತುಂಬಿ ತುಳುಕಿದೆ. ಗಿರಿಧರ ಗೋಪಾಲ ಇವರ ಆರಾಧ್ಯ ದೈವ. ಅನೇಕ ಕೀರ್ತನೆಗಳು ಮೀರಾಬಾಯಿಯವರದ್ದು ಇವೆ. ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.